ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನ ಕಾಣುತ್ತಿರುವ ಗ್ರಾಮೀಣ ಪ್ರದೇಶಗಳಲ್ಲಿ ಒಂದಾದ ಮಂಜೇಶ್ವರದ ರಾಗಂ ಚೌಕಿ ಪ್ರದೇಶದ ರಸ್ತೆಗಳಲ್ಲಿ ಚೌಕಿ ಪರಿಸರದಲ್ಲಿ ಸುಮಾರು 200 ಮೀಟರ್ನಷ್ಟು ರಸ್ತೆಗೆ ಯಾವುದೇ ಡಾಮರೀಕರಣವಾಗಲಿ ಕಾಂಕ್ರೀಟೀಕರಣವಾಗಲಿ ಹಾಕಲಾಗದೆ ಕಳೆದ ಹಲವಾರು ವರ್ಷಗಳಿಂದ ಈ ರಸ್ತೆಯನ್ನ ಹಾಗೆ ಬಿಟ್ಟಿರುವುದು ಇಲ್ಲಿನ ನಾಗರಿಕರಲ್ಲಿ ಅಸಮಾಧಾನವನ್ನ ಹುಟ್ಟಿಸಿದೆ. ಚೌಕಿ ಪ್ರದೇಶದ ರಸ್ತೆ ಹಲವಾರು ವರ್ಷಗಳಿಂದ ಅಭಿವೃದ್ಧಿಯಾಗದೆ ಸಂಪೂರ್ಣ ಹದಗೆಟ್ಟು ಹೋಗಿದೆ. ಉಳಿದ ಒಂದು ಭಾಗವನ್ನ 2016-17ರ ಕಾಸರಗೋಡು ಜಿಲ್ಲಾ ಪಂಚಾಯತ್ನಿಂದ ಮಂಜೂರಾದ 10 ಲಕ್ಷ ರೂಪಾಯಿ ಫಂಡ್ನಿಂದ ಪೂರ್ತೀಕರಿಸಿದರೆ ಇನ್ನೊಂದು ಭಾಗವನ್ನ ಮಂಜೇಶ್ವರ ಗ್ರಾಮ ಪಂಚಾಯತ್ನಿಂದ ಮಂಜೂರಾದ ಫಂಡ್ನಿಂದ ಪೂರ್ತೀಕರಿಸಿ ಈ ಎರಡು ರಸ್ತೆಗಳ ಮಧ್ಯಭಾಗದಲ್ಲಿರುವ ಸುಮಾರು 200 ಮೀಟರ್ನಷ್ಟು ಭಾಗವನ್ನ ಹಾಗೆ ಕೈಬಿಡಲಾಗಿದೆ. ಒಂದು ಭಾಗಕ್ಕೆ ಕಾಂಕ್ರೀಟ್ ರಸ್ತೆಯಾದರೆ ಇನ್ನೊಂದು ಭಾಗಕ್ಕೆ ಡಾಮರಿನಿಂದ ರಸ್ತೆಯನ್ನ ಮಾಡಲಾಗಿದೆ. ಸದ್ಯದಲ್ಲಿರುವ ರಸ್ತೆಗೆ ಫಂಡ್ ಸಾಕಾಗಲಿಲ್ಲವೆಂಬ ನೆಪ ಹೇಳಿ ಗುತ್ತಿಗೆದಾರ ಕೈ ತೊಳೆದಿರುವುದಾಗಿ ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಗ್ರಾಮೀಣ ರಸ್ತೆಯಾಗಿರುವ ಹಿನ್ನೆಲೆಯಲ್ಲಿ ಅದನ್ನು ಗ್ರಾಮ ಪಂಚಾಯತ್ನಿಂದಲೇ ಮಾಡಬೇಕಾಗಿದೆ ಎಂಬುದು ಜಿಲ್ಲಾ ಪಂಚಾಯಿತಿ ಜನಪ್ರತಿನಿಧಿ ಹರ್ಷಾದ್ ವರ್ಕಾಡಿ ಅವರು ಹೇಳ್ತಿದ್ದಾರೆ. ಅಂತೂ ಅಂಬಿತ್ತಾಡಿ, ಪಾವೂರು ಸೇರಿದಂತೆ ವಿವಿಧ ಪ್ರದೇಶಗಳಿಗೆ ಸಾಗಬೇಕಾದ ಈ ರಸ್ತೆಯನ್ನ ಹಾಗೆ ಬಿಟ್ಟಿರುವ ಹಿನ್ನೆಲೆಯಲ್ಲಿ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ವಾಹನ ಸಂಚಾರಕ್ಕೂ ಅಯೋಗ್ಯವಾಗಿರುವುದಾಗಿ ಊರವರು ಹೇಳ್ತಿದ್ದಾರೆ. ಈ ಬಗ್ಗೆ ಇದರ ಪರಿಸರದಲ್ಲೇ ಕಾರ್ಯಾಚರಿಸುತ್ತಿರುವ ಸಿರಾಜುಲ್ ಹುದಾ ಶಾಲೆಯವರು ಕೂಡ ಜನಪ್ರತಿನಿಧಿಗಳಲ್ಲಿ ಅದೆಷ್ಟೋ ಸಲ ವಿನಂತಿಸಿಕೊಂಡಿದ್ದರೂ ಯಾವುದೇ ಫಲ ಕಾಣಲಿಲ್ಲವೆಂದು ಹೇಳ್ತಿದ್ದಾರೆ. ಬಳಿಕ ಶಾಲೆಯ ವತಿಯಿಂದಲೇ ಅಲ್ಪ ಕಲ್ಲುಗಳನ್ನ ತುಂಬಿಸಿ ರಸ್ತೆಯನ್ನ ಸರಿಪಡಿಸಿದ್ರು ಮತ್ತೆ ಅದೇ ರೀತಿ ಹೊಂಡಗಳು ತುಂಬಿಕೊಂಡಿವೆ. ಕಳೆದ ಸಲದ ಮಳೆಗಾಲದಲ್ಲಿ ಈ ರಸ್ತೆಯಲ್ಲಿ ಕೊಳದ ರೀತಿಯಲ್ಲಿ ನೀರು ತುಂಬಿ ವಾಹನ ಚಲಾಯಿಸಲು ಚಾಲಕರು ತಯಾರಾಗ್ತಿರಲಿಲ್ಲವೆಂದು ಊರವರು ಹೇಳ್ತಿದ್ದಾರೆ. ನಮ್ಮ ಈ ಮಂಜೇಶ್ವರ ಗ್ರಾಮೀಣ ಪ್ರದೇಶ, ಅದರ ಸುತ್ತಮುತ್ತಲಿನ ಪ್ರದೇಶಗಳಾದ ಅಂಬಿತ್ತಾಡಿ, ಅದೇ ರೀತಿಯಲ್ಲಿ ನಮ್ಮ ಮಚ್ಚಂಬಾಡಿ ಕಡೆಯಿಂದ ಬರುವಂತಹ ಸಾಮಾನ್ಯ ಜನರಿಗೆ ಅತಿ ಅವಶ್ಯಕವಾದಂತಹ ಈ ಪರಿಸರ ಪ್ರದೇಶದ ಒಂದು ರಸ್ತೆಯ ಅವಸ್ಥೆ ಬಹಳ ಶೋಚನೀಯ ಅವಸ್ಥೆಯಲ್ಲಿ ಉಂಟು. ಕಳೆದ 2 ವರ್ಷಗಳಿಂದ ನಾವು ನಿರಂತರವಾಗಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಈ ವಿಷಯದಲ್ಲಿ ತಿಳಿಸಿರುತ್ತೇವೆ. ಆದರೆ ನಮಗೆ ಭರವಸೆ ಮಾತ್ರವಲ್ಲದೆ ಬೇರೇನೂ ಪ್ರಯೋಜನ ಇಷ್ಟರವರೆಗೆ ಕಾಣುವುದಿಲ್ಲ. ಬಹುಶಃ ಇನ್ನಾದರೂ ಅದರ ಬಗ್ಗೆ ಗಮನ ಕೊಟ್ಟು ಬೇಕಾದ ತುರ್ತು ಕ್ರಮವನ್ನು ಕೈಗೊಳ್ಳಬೇಕಾಗಿ ನಾವು ಅವರ ಹತ್ರ ಅಪೇಕ್ಷಿಸ್ತಾ ಇದ್ದೇವೆ ಎಂಬ ಒಂದು ಭರವಸೆಯೂ ಸಹ ನಮಗೆ ಉಂಟು, ಅವರು ಮಾಡಿಕೊಟ್ಟಾರು ಎಂಬ. ಇಲ್ಲಿ ನಮ್ಮ ಅಂಬಿತ್ತಾಡಿ, ಅದೇ ರೀತಿಯಲ್ಲಿ ಮಂಜೇಶ್ವರ ರಾಗಂ ಕಡೆಯಿಂದ ಬರುವ ರೋಡ್, ಅದೇ ರೀತಿಯಲ್ಲಿ ಇಲ್ಲಿ ಮಚ್ಚಂಬಾಡಿ ಕಡೆ ಅದು ಕನೆಕ್ಟ್ ಆಗ್ತದೆ. ಅದರ ಎಡೆಯಲ್ಲಿ ಒಂದು 50 ಮೀಟರ್ನಷ್ಟು ರೋಡಿನ ಅವಸ್ಥೆಯನ್ನು ಬಹಳ ಶೋಚನೀಯವಾಗಿ ಕಾಣ್ತಾ ಉಂಟು. ಶಾಲೆ, ಚರ್ಚು, ಮಸೀದಿ ಮಾತ್ರವಲ್ಲದೆ ಹಲವಾರು ಕುಟುಂಬಗಳು ವಾಸಿಸುತ್ತಿರುವ ಈ ಪ್ರದೇಶದ ರಸ್ತೆಯನ್ನ ಅವಗಣಿಸುವುದು ಸರಿಯಲ್ಲ. ಮಾತ್ರವಲ್ಲದೆ ಸಂಬಂಧಪಟ್ಟವರು ಇತ್ತ ಕಡೆಗೆ ಗಮನ ಹರಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆಗೆ ಸಜ್ಜಾಗುವುದಾಗಿ ಊರವರು ಹೇಳ್ತಿದ್ದಾರೆ. ರೆಹಮಾನ್ ಉದ್ಯಾವರ, V4 News 24/7 ಮಂಜೇಶ್ವರ.